ಕೆರೆಕಾಡು ವಿನಾಯಕ ಮೇಳದ 12ನೇ ವರ್ಷದ ಯಕ್ಷ ಕಲೋತ್ಸವವು ಜನವರಿ 17ರಂದು ಎಸ್ಕೋಡಿ ಬಳಿಯ ರೋಹನ್ ಎಸ್ಟೇಟ್ ಷಣ್ಮುಖ ನಗರದಲ್ಲಿ ನಡೆಯಲಿದೆ ಎಂದು ಮೇಳದ ಅಧ್ಯಕ್ಷ ಜಯಂತ ಅಮೀನ್ ತಿಳಿಸಿದ್ದಾರೆ. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ 12ನೇ ವರ್ಷದ ಯಕ್ಷ ಕಲೋತ್ಸವವು ಜನವರಿ 17ರಂದು ನಡೆಯಲಿದ್ದು ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿರಲಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ವಿನಾಯಕ ಯಕ್ಷ ಕಲೋತ್ಸವ 2021ರ ಸಾಲಿನ ಪ್ರಶಸ್ತಿ ಪುರಸ್ಕೃತರಾದ ರಾಜಾರಾಮ್ ಕುಂದಾಪುರ, ಜಿತೇಂದ್ರ ಕೊಟ್ಟಾರಿ, ನರೇಂದ್ರ ಕೆರೆಕಾಡು ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಗುವುದೆಂದು ಹೇಳಿದರು. ಸಮಾಜ ಸೇವೆಯಲ್ಲಿ ನರೇಂದ್ರ ಕೆರೆಕಾಡು ಸಾಹಿತ್ಯ ಅಕಾಡೆಮಿ ಸದಸ್ಯರು ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಕೆರೆಕಾಡಿನ ಗ್ರಾಮೀಣ ಭಾಗದಲ್ಲಿ ನರೇಂದ್ರ ಕೆರೆಕಾಡು ತುಂಬ ನಮಗೆ ಅರಿತಿದ್ದರು ಮತ್ತು ಸಮಾಜಕ್ಕಾಗಿ ತನ್ನನ್ನು ತಾನು ಗುರುತಿಸಿಕೊಂಡರು. ಅದನ್ನು ಗುರುತಿಸಿಕೊಂಡು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಕಲಾ ಪೋಷಕರಾಗಿದ್ದರೆ ಕಳೆದ ಬಾರಿ ನಾವು ವರ್ಷೋತ್ಸವ ಮಾಡುವಾಗ ನಮಗೆ ಕಲಾ ಪೋಷಕರನ್ನು ಸೂಚನೆ ಮಾಡಿದಂಥ ಅವರಿಗೆ ಕಲೆ ಉಳಿಬೇಕಾದರೆ ಕಲೆಗೆ ಪೋಷಣೆ ಮಾಡಬೇಕು ಅಂತ ಕಲಾ ಪೋಷಕರಾಗಿ ನಾವು ಜಿತೇಂದ್ರ ಕೊಟ್ಟರೆಯನ್ನು ಆಯ್ಕೆ ಮಾಡ್ತೀವಿ. ಹಾಗೆಯೇ ಕಲಾವಿದರಾಗಿ ನಾವು ಕುಂದಾಪುರ ಸೈಡಲ್ಲಿ ನಮಗೂ ಪ್ರದರ್ಶನ ಜಾಸ್ತಿ ಕುಂದಾಪುರ ಸೈಡಲ್ಲಿ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಕಲಾ ಸಂಘಟನೆಯನ್ನು ಮಾಡಿಕೊಂಡು ಕಲಾ ಸೇವೆಯನ್ನು ಮಾಡ್ತೇವೆ ಅಂತ ಹೇಳುವ ರಾಜಾರಾಮ್ ಕುಂದಾಪುರ ಇದನ್ನು ನಾವು ಇಂದು ಕೆರೆಕಾಡು ವಿನಾಯಕ ಮೇಳದಲ್ಲಿ ಪ್ರಸಿದ್ಧಿ ಪಡೆದುಕೊಂಡು ತುಳುನಾಡಿನ ಸಹಿತ ಹೊರ ಜಿಲ್ಲೆ ರಾಜ್ಯದಲ್ಲಿ ಯಕ್ಷಗಾನದ ಕಂಪನ್ನು ಪಸರಿಸುವ ಮೂಲಕ ಹಲವು ವೈಶಿಷ್ಟ್ಯತೆಯನ್ನು ಹೇಳಬಹುದು. ಶ್ರೀಯುತ ಜಯಂತ ಅಮೀನ್ ಕೆರೆಕಾಡುಗಳ ಸಾರಥ್ಯದಲ್ಲಿ 2008ರಲ್ಲಿ ತಂಡವು ಉದ್ಘಾಟನೆಗೊಂಡು 12 ವರ್ಷಗಳ ನಿರಂತರ ಯಕ್ಷ ಸೇವೆಯನ್ನು ಪೂರೈಸಿದ್ದೇವೆ ನಾವು. ಹಾಗೆಯೇ ಕರ್ನಾಟಕ ಸಂಘರತ್ನ ಪ್ರಶಸ್ತಿ, ಕೋಟ ಶಿವರಾಮಕಾರದ ಪ್ರಶಸ್ತಿ ಮೊದಲಾದಂತಹ ಹಲವಾರು ಪ್ರಶಸ್ತಿಗಳನ್ನು ನಾವು ಈವರೆಗೆ ಪಡೆದುಕೊಳ್ಳಲಿದ್ದೇವೆ. ಯಕ್ಷ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಬೆಂಗಳೂರು, ಕೇರಳ, ಚೆನ್ನೈ ಮುಂತಾದಂತಹ ಕಡೆಗಳಲ್ಲಿ 60ಕ್ಕೂ ಮಿಕ್ಕಿ ಪ್ರಸಂಗಗಳ 1300ಕ್ಕೂ ಮಿಕ್ಕಿ ಪ್ರದರ್ಶನವನ್ನು ಈವರೆಗೆ ನಾವು ನೀಡಿದ್ದೇವೆ. ರಾತ್ರಿಯಿಂದ ಬೆಳಗಿನವರೆಗೆ ಪೂರ್ವರಂಗ ಸಹಿತವಾದಂತಹ ಯಕ್ಷಗಾನ ಪ್ರದರ್ಶನವನ್ನು ನೀಡುವಂತಹ ಮಕ್ಕಳ ಮೇಳ ಅಂತ ಹೇಳಿಕೆ ಸಂತೋಷ ಆಗುತ್ತದೆ. ದೇವಮಾತ್ರ ಪ್ರಸಂಗದ 140ಕ್ಕೂ ಮಿಕ್ಕಿ ಪ್ರದರ್ಶನವನ್ನು ನೀಡಿದ್ದೇವೆ. ದೇವರಿಗೆ ಮುಖವರ್ಣಿಕೆಯನ್ನು ಸ್ವತಃ ಬಾಲಕಲಾವಿದರೆ ಮಾಡುತ್ತಿದ್ದು ಪ್ರಸಾದನ ಕಲೆಯಲ್ಲಿ ನಮ್ಮ ಮೇಳದಲ್ಲಿ ಮಾತ್ರ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ತೆಂಕುಬಳಗಿನ ಹಿರಿಯ ಕಲಾವಿದರೊಂದಿಗೆ ಪಾತ್ರ ನಿರ್ವಹಿಸಿದಂತಹ ರಂಗಾನುಭವ ನಮ್ಮ ತಂಡದ ಕಲಾವಿದರು ಹೊಂದಿದ್ದಾರೆ. ನಮ್ಮ ತಂಡದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾವು ಶಾಲಾ ಬ್ಯಾಗ್ ಆಗಲಿ, ಶಾಲಾ ಪುಸ್ತಕ, ವರ್ಷ ಪ್ರತಿ 1 ಲಕ್ಷಕ್ಕೂ ಮಿಕ್ಕಿ ಪ್ರೋತ್ಸಾಹಧನವನ್ನು, ಹಾಗೆ ಸುಮಾರು 12 ವರ್ಷಗಳಿಂದ ನಾವು 16 ಲಕ್ಷದವರೆಗೆ ಶೈಕ್ಷಣಿಕ ವೆಚ್ಚವನ್ನು ನೀಡುತ್ತಾ ಬಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಆಚಾರ್ಯ, ಅಜಿತ್ ಕುಮಾರ್, ಅಭಿಜಿತ್, ಅಶೋಕ್, ಅಜಿತ್ ಉಪಸ್ಥಿತರಿದ್ದರು.